ಲೇಡಿ ಗೋಶನ್ ಆಸ್ಪತ್ರೆಯ ಹೆಸರನ್ನ ರಾಣಿ ಅಬ್ಬಕ್ಕ ಎಂದು ಹೆಸರು ಬದಲಾಯಿಸುವ ಮೊದಲು ಅಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸಿ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಹಾಗೂ ಶಾಸಕ ಯುಟಿ ಖಾದರ್ ಹೇಳಿದ್ದಾರೆ. ನಗರದ ಸರ್ಕಿಟ್ ಹೌಸ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲೇಡಿ ಗೋಶನ್ ಆಸ್ಪತ್ರೆಯಲ್ಲಿ ಈಗಿರುವ ಮೂಲಭೂತ ಸೌಕರ್ಯ ನೂತನ ಕಟ್ಟಡ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ತನ್ನಂತಹ ಯೋಜನೆಯಾಗಿದೆ. ಬಿಜೆಪಿ ಸರ್ಕಾರ ಬಂದ ನಂತರ ಒಂದು ಬೆಡ್, ವೆಂಟಿಲೇಟರ್, ನರ್ಸ್ಗಳ ನೇಮಕವನ್ನಾದರೂ ಮಾಡಿದ್ದಾರಾ ಎಂದು ಪ್ರಶ್ನಿಸಿದ ಅವರು, ಅಲ್ಲಿ ಮೊದಲು ಮೂಲಭೂತ ಸೌಕರ್ಯವನ್ನ ಹೆಚ್ಚಿಸಿ ರಾಣಿ ಅಬ್ಬಕ್ಕ ಹೆಸರು ಇಡುವ ವಿಚಾರ ಆಮೇಲೆ ನೋಡಬಹುದು ಎಂದರು. ರಾಣಿ ಅಬ್ಬಕ್ಕ ಭವನಕ್ಕೆ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದ ಕಾಲದಲ್ಲಿ 8 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದೇವೆ. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು. ಆದ್ದರಿಂದ ಅಬ್ಬಕ್ಕ ಭವನಕ್ಕೆ ತಕ್ಷಣವೇ ಶಂಕುಸ್ಥಾಪನೆಯನ್ನ ನೆರವೇರಿಸಿ ಅದು ಅಬ್ಬಕ್ಕ ರಾಣಿಗೆ ಕೊಡುವ ಗೌರವ ಎಂದರು. ರೇಷನ್ ಕಾರ್ಡ್, ಸ್ಕಾಲರ್ಶಿಪ್, ಬಡವರಿಗೆ ಮನೆ ಕೊಡದ ಯೋಗ್ಯತೆ ಇಲ್ಲದ ಸರ್ಕಾರವನ್ನ ಸರ್ಕಾರ ಎಂದು ಹೇಳಲು ಸಾಧ್ಯವೇ ಎಂದು ಬಿಜೆಪಿ ಸರ್ಕಾರದ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ರು. ಲೇಡಿ ಗೋಶನ್ ಆಸ್ಪತ್ರೆ ಕೂಡ ಇವತ್ತು ಹೆಸರಲ್ಲಿ ಒಂದು ಇತಿಹಾಸ ಉಂಟು. ಈಗ ಹೆಸರು ಬದಲಾವಣೆ ಮಾಡಿದ ಪ್ರಸ್ತಾವವನ್ನು ಏನಿದು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಿಂದ ಇಟ್ಟಿದ್ದಾರೆ. ಅವ್ರಿಗಿರುವಂತ ಅಧಿಕಾರವನ್ನು ತಾವು ಚಲಾಯಿಸಿದ ಮಾತನ್ನು ಕೂಡ ಹೇಳಿದ್ದಾರೆ. ನಾನು ಕೇಳಿ ಜನರಿಗೆ ಇವತ್ತು ಅಲ್ಲಿ ಅವರಿಗೆ ಬೇಕಾದದ್ದು ಏನಂತ ಹೇಳಿದರೆ ಇನ್ನಿತರ ಮೂಲಭೂತವಾದ ಸೌಕರ್ಯಗಳು. ಇವತ್ತು ಲೇಡಿ ಗೋಶನ್ ಆಸ್ಪತ್ರೆಯಲ್ಲಿ ತಿಂಗಳಿಗೆ ಎಷ್ಟು ಡೆಲಿವರಿ ಆಗ್ತದೆ, ಇನ್ನು ಎಷ್ಟು ಬೆಡ್ ನಾವು ಜಾಸ್ತಿ ಮಾಡಬೇಕು, ಈಗೆಲ್ಲ ಮಾಡಿದ್ದು ಅದು ಕಾಂಗ್ರೆಸ್ನವರು ಮಾಡಿದಂತಹ ಹೊಸವಾದ ಕಟ್ಟಡ, ಮೂಲಭೂತ ಸೌಕರ್ಯ ಎಲ್ಲವೂ ಕೂಡ ಅಂತೇಳಿ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈ BJP ಸರ್ಕಾರ ಬಂದ ನಂತರ ಈ ಲೇಡಿ ಗೋಶನ್ ಆಸ್ಪತ್ರೆಯಲ್ಲಿ ಒಂದು ಬೆಡ್ ಅದು ಜಾಸ್ತಿ ಮಾಡಿದಾರ, ಒಂದು ವೆಂಟಿಲೇಟರ್ಗಳು ಹಾಕಿದಾರ, ನರ್ಸ್ಗಳು ಇವತ್ತು ಜಾಸ್ತಿ ಕೊಡಲಿಕ್ಕಾಗಿದೆಯಾ? ಆದ ಕಾರಣ ಜಿಲ್ಲಾ ಉಸ್ತುವಾರಿ ಮೊದಲ ಆದ್ಯತೆ ಏನಂತ ಹೇಳಿದರೆ ಅಲ್ಲಿ ದಿವಸಕ್ಕೆ ಎಷ್ಟು ಔಟ್ ಪೇಷಂಟ್ ಬರ್ತಾರೆ ಅವರಿಗೆ ಹೊರಗೆ ಕೂತ್ಕೊಳ್ಳುವಂಥದ್ದು ಸುಸಜ್ಜಿತವಾದ ವ್ಯವಸ್ಥೆ. ಇವತ್ತಿನ್ನೂ ಕೂಡ ಅಲ್ಲಿ ಅಭಿವೃದ್ಧಿ ಭಾಳಷ್ಟು ಮಾಡಲಿಕ್ಕೆ ಬೇಕಾಗಿದೆ. ಹೊರಗಡೆ ಜನ ಬಂದಾಗ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ. ಮಳೆ ಬಂದಾಗ ಮರದ ಅಡಿಯಲ್ಲಿ ಬಿಸಿಲಲ್ಲಿ ಇದಾಗಿ ಇಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಆಗಿದೆ. ಅಲ್ಲಿ ಇವತ್ತು ಎಷ್ಟು ಡೆಲಿವರಿ ಆಗ್ತದೆ, ಅಲ್ಲಿ ಕೆಲವೊಮ್ಮೆ ರಶ್ ಆಗಿದ್ದುಕೊಂಡು ಹೆಚ್ಚುವರಿಯಾಗಿ ಅಲ್ಲಿ ನಮಗೆ ಇವತ್ತು ಬೆಡ್ ಮತ್ತು ಬಿಲ್ಡಿಂಗ್ನ ಅಗತ್ಯ ಕೂಡ ಇವತ್ತು ಇದೆ. ಅದನ್ನು ನಾನು ಇವತ್ತು ಬಿಡುಗಡೆ ಮಾಡಿದಂಥ 60 ಎಕ್ಸ್ಟ್ರಾ ಬೆಡ್ ಇದು ಕೆಲಸ ಕೂಡ ಇವತ್ತು ಪೂರ್ಣಗೊಳ್ತಾ ಇರುವಂಥದ್ದು. ಅದನ್ನು ಆದಷ್ಟು ಪೂರ್ಣಗೊಳಿಸಲಿ. ಅಲ್ಲಿಗೆ ಮ್ಯಾನ್ ಪವರ್, ನರ್ಸಸ್, ಡಾಕ್ಟ್ರಿಗೆ ಏನು ಹೆಚ್ಚು ಬೇಕಾ ಅದನ್ನು ಇನ್ನಷ್ಟು ಹೆಚ್ಚುವರಿಯಾಗಿ ಮಾಡಲಿ. ಈ ವಿಚಾರ ಮತ್ತೆ ಅದು ನೋಡ್ಬೋದು ಏನಂತೇಳಿ. ರಾಣಿ ಅಬ್ಬಕ್ಕ ಭವನಕ್ಕೆ ನಾನು ಸಚಿವ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಜಿಲ್ಲಾ ಉಸ್ತುವಾರಿ ರಮಣದ ಕಾಲದಲ್ಲಿ 8 ಕೋಟಿ ರೂಪಾಯಿಯ ಅನುದಾನ ಬಿಡುಗಡೆ ಮಾಡಿ ಕ್ಯಾಬಿನೆಟ್ಗೆ ಅಪ್ರೂವ್ ಕೊಟ್ಟು ಬಿಡುಗಡೆ ಮಾಡಿ ಇಟ್ಟಿದ್ದೇವೆ. ತದನಂತರ ಬಂದ ಸರ್ಕಾರ ಬರೇ ಕನ್ನಡ ಸಂಸ್ಕೃತಿ ಇಲಾಖೆ, ಹೌಸಿಂಗ್ ಬೋರ್ಡ್, ಸಂಸದೀಯ ಇಲಾಖೆ, DC ಇಲ್ಲೇ ಸುತ್ತಾಡಿಕೊಂಡು ಇನ್ನೂ ಕೂಡ ನಮಗೆ ಚಾಲನೆ ಕೊಡಲಿಕ್ಕೆ ಆಗಲಿಲ್ಲ. ಆದಷ್ಟು ಬೇಡ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರೇ ನಮ್ಮ ಜಿಲ್ಲೆಯ ಸಚಿವರು ಅಬ್ಬಕ್ಕ ಭವನಕ್ಕೆ ತಕ್ಷಣ ನಾನೇನು ಅನುದಾನ ಬಿಡುಗಡೆ ಮಾಡಿದ್ದೆ, ಅವರೇ ಇಲಾಖೆ ಸಚಿವರಾಗಿದ್ದಾರೆ, ತಕ್ಷಣ ಅದನ್ನು ಪ್ರಾರಂಭ ಮಾಡುವಂಥ ಕೆಲಸ ಮಾಡಲಿ. ತಕ್ಷಣ ಇಮಿಡಿಯೇಟ್ ಶಂಕುಸ್ಥಾಪನೆ ಕ್ರಮ ಕೈಗೊಳ್ಳಿ. ಅದು ಈ ಅಬ್ಬಕ್ಕ ರಾಣಿಗೆ ಬೇಕು ಕೊಡೋ ದೊಡ್ಡ ಕೊಡುಗೆ. ಮುಂದೆ ಒಂದು ಹೆಸರು ಇಟ್ಟು ಅದು ಅವ್ರಿಗೆ ಬಿಟ್ಟು ಹೆಸರು ಬದಲಾವಣೆ ಅವ್ರಿಗೆ ಬಿಟ್ಟಂಥ ವಿಚಾರ ಅದು ಜನರ ಭಾವನೆಗಳು ಹೀಗೆ ಇದೆ.